ಕಾಂತಾರ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ಕುಂದಾಪುರ ಕನ್ನಡ ಭಾಷೆಯನ್ನು ಅಲ್ಲಲ್ಲಿ ಅಳವಡಿಸಿದರೆ ಪ್ರಥಮ ಬಾರಿಗೆ ಬಿಗ್ ಸ್ಕ್ರೀನ್ಗಾಗಿ ನಿರ್ಮಾಣವಾಗುತ್ತಿರುವ ವಾಸಂತಿ ಚಿತ್ರ ಡಿಸೆಂಬರ್ 8ರಂದು ಬಿಡುಗಡೆಯಾಗಲಿದೆ. ಕೋಟ ವಿದ್ಯಾಸಂಸ್ಥೆ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಭಾನುವಾರ ಚಿತ್ರದ ನಿರ್ಮಾಪಕರು, ನಿರ್ದೇಶಕರು ಮತ್ತು ಕಲಾವಿದರ ತಂಡ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿ ಚಿತ್ರ ವೀಕ್ಷಿಸುವಂತೆ ವಿನಂತಿ ಮಾಡಿದೆ. ಹಲವಾರು ಕಿರುಚಿತ್ರವನ್ನು ನಿರ್ದೇಶನ ಮಾಡಿ ಪ್ರಶಸ್ತಿಯನ್ನು ಪಡೆದ ರಾಘವೇಂದ್ರ ಶಿರಿಯಾರ ಪ್ರಥಮ ಬಾರಿಗೆ ಬಿಗ್ ಸ್ಕ್ರೀನಿಗಾಗಿ ಕುಂದಾಪುರ ಭಾಗದ ಆಚಾರ, ನಂಬಿಕೆ, ಬದುಕಿನ ಕುರಿತ ಹೆಣ್ಣೊಬ್ಬಳ ಕಥೆಯಿಂದ ಈ ಒಂದು ಚಿತ್ರವನ್ನು ನಿರ್ಮಿಸಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಭೂಮಿ ಶೆಟ್ಟಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಡಿಸೆಂಬರ್ 8ಕ್ಕೆ ವಾಸಂತಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಕುಟುಂಬ ಸಮೇತರಾಗಿ ಕುಂದಾಪುರ, ಬಯಂದೂರು, ಮಣಿಪಾಲ್ ಈ ಎಲ್ಲ ಥಿಯೇಟರ್ಗಳಲ್ಲೂ ನಾನು ಭೂಮಿ ಶೆಟ್ಟಿ ಪ್ರಧಾನ ಭೂಮಿಕೆಯಲ್ಲಿ ವಸಂತ ಚಿತ್ರವನ್ನು ನೀವೆಲ್ಲ ನೋಡಬೇಕು. ಇವತ್ತಿನ ದಿವಸದಲ್ಲಿ ವಸಂತಕ್ಕನ ಅಮ್ಮನ್ ರೋಲ್ ಮಾಡ್ಕೊಂಡ ನಾಡಿದ್ದು ಡಿಸೆಂಬರ್ 8ಕ್ಕೆ ವಸಂತಿ ಅಂತೇಳಿ ಪಿಕ್ಚರ್ ಬಿಡುಗಡೆ ಆಗ್ತಾ. ಭೂಮಿ ಶೆಟ್ಟಿ ಅವರು ಮುಖ್ಯ ಭೂಮಿಕೆಯಲ್ಲಿದ್ರು. ಅದರ ಜೊತೆಗೆ ಅವರ ತಾಯಿಯ ಪಾತ್ರವಾಗಿ ನಾನು ಕಾಣಿಸ್ಕೊಂತ ಇದ್ದೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ಬೇಕೇ ಬೇಕಂತ ಹೇಳಿ ನಾವು ಇಲ್ಲಿವರೆಗೆ ಓಡೋಡಿ ಬಂದಿತ್ತು. ಆ ಒಂದು ಆಶೀರ್ವಾದ ಬೇಡ್ಕೊಂಡ್ಕೋಸ್ಕರವೇ ನಾವು ಇಲ್ಲಿ ಬಂದಿತ್ತು. ದಯವಿಟ್ಟು ಡಿಸೆಂಬರ್ 8ಕ್ಕೆ ನೀವೆಲ್ಲ ಬಂದು ಟಾಕಿಸಿ ಒಂದು ಪಿಕ್ಚರ್ ಕಾಣಿ. ಅದ್ರ ಜೊತೆ ನಿಮ್ಗೆ ಎಲ್ರಿಗೂ ಒಂದು ಪ್ರೀತಿಯ ಡೈಲಾಗ್ ಅಂತ ಹೇಳಿದ್ರೆ ವಸಂತಕ್ಕಂದ ಸಾಧಾರಣ ಎಲ್ರಿಗೂ ಪ್ರೀತಿ ಇದ್ದ ಒಂದು ಡೈಲಾಗ್ ಅಂತ ಹೇಳದಿದ್ರೆ, ಈ ಶಿವ ಕಾಣಿಂದು ಎಂತ ತರಬೇಕಾದ್ರೂ ಈ ಜನದ್ದು ಪರ್ಮಿಷನ್ ಬೇಕಂತೆ. ಥ್ಯಾಂಕ್ ಯು. ಇವತ್ತಿನ ದಿವಸದಲ್ಲಿ ವಸಂತಕ್ಕನ ಅಮ್ಮನ್ ರೋಲ್ ಮಾಡ್ಕೊಂಡ ನಾಡಿದ್ದು ಡಿಸೆಂಬರ್ 8ಕ್ಕೆ ವಸಂತಿ ಅಂತೇಳಿ ಪಿಕ್ಚರ್